ದಕ್ಷಿಣ ಕನ್ನಡ ಜಿಲ್ಲಾ ಮೂಲ್ಯರ ಯಾನೆ ಕುಲಾಲರ ಮಾತೃ ಸಂಘದ ಕಾರ್ಯಾಲಯದಲ್ಲಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಪತ್ರಕರ್ತ ಬಿಎಸ್ ಕುಲಾಲ್ ಅವರನ್ನ ಸಂಘದ ಅಧ್ಯಕ್ಷರಾಗಿರುವ ಮಯೂರ್ ಉಳ್ಳಾಲ್ ಅವರ ಅಧ್ಯಕ್ಷತೆಯಲ್ಲಿ ಸನ್ಮಾನಿಸಲಾಯಿತು. ಸನ್ಮಾನವನ್ನ ಸ್ವೀಕರಿಸಿ ಮಾತನಾಡಿದ ಪತ್ರಕರ್ತ ಬಿಎಸ್ ಕುಲಾಲ್ ಅವರು, ಸುದೀರ್ಘ ಕಾಲದಿಂದ ಪತ್ರಿಕೆಯಲ್ಲಿ ನನ್ನ ಕರ್ತವ್ಯದ ಸೇವೆಯನ್ನ ಮಾಡಿದ್ದೇನೆ. ಪ್ರಶಸ್ತಿಗಾಗಿ ಯಾವುದೇ ರೀತಿಯ ಶಿಫಾರಸನ್ನ ಮಾಡಿಲ್ಲ ಮತ್ತು ಅರ್ಜಿಯನ್ನ ಕೂಡ ನೀಡಿಲ್ಲ. ನನ್ನ ಪತ್ರಿಕಾ ಮಾಧ್ಯಮದ ಸೇವೆಯನ್ನ ಜಿಲ್ಲಾಡಳಿತ ಗುರುತಿಸಿದೆ. ಇಂದು ಜಿಲ್ಲೆಯ ಸ್ವಾರ್ಥರಹಿತ ನಿಷ್ಠಾವಂತ ಪತ್ರಕರ್ತರಿಗೆ ಸಂದ ಗೌರವವಾಗಿದೆ. ಸಮಾಜ ನನ್ನನ್ನು ಗುರುತಿಸಿರುವುದು ಅಭಿಮಾನ ತಂದಿದೆ ಎಂದು ಹೇಳಿದರು. ಇವತ್ತು ವರ್ಷದಿಂದ ಸುದ್ದಿ ಬಿಡುಗಡೆ ಪತ್ರಿಕೆ ಬೆಳ್ತಂಗಡಿ ಸುಳ್ಯ ಪುತ್ತೂರು ಉಂಟು ಪುತ್ತೂರು ಡೈಲಿ ಸುಳ್ಯ ವೀಕ್ಲಿ ಬೆಳ್ತಂಗಡಿ ವೀಕ್ಲಿ ಐಟಿ 28 ವರ್ಷದ ಯಾನು ಸೇವೆ ಮಾಡ್ತಂದಿಲ್ಲ. ಯಾನು ಐದು ತುಂಬು ಪ್ರಥಮವಾದ ಯಾನು ಹೊಸದಿಗ ಅಂತ ಪತ್ರಿಕೆ 2 ವರ್ಷ ಮಾಡ್ತಿದ್ದೆ ಸ್ಟಾರ್ಟಿಂಗ್. ಅದಕ್ಕೆ ಒಂದು ಕನ್ನಡ ಜನಂತರಂಗ ಕೆನರಾ ಟೈಮ್ಸ್ ಐಟ್ಲ ಯಾನು 4 ವರ್ಷ ಸೇವೆ ಮಾಡ್ತಿದ್ದೆ ಅಂತ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸರ್ತಿ ಬರ್ತೇನೆ. ನಾನು ನೆಕ್ಸ್ಟ್ ತುಂಬೆ ಅದನ್ನು ಕುಳ್ಳಾಡಿನಾಗ ಏನೋ ಸ್ವಲ್ಪ ಯುವ ವೇದಿಕೆಯ ಸಂಘಟನಾ ಕಾರ್ಯದರ್ಶಿ ನಾನು ಕೆಲಸ ಮಾಡ್ತಿದ್ದೆ. ನಮ್ಮ ಮಾತೃ ಸಂಘದ ಅಂಡರ್ ಎಡಿಷನ್ ಯುವ ವೇದಿಕೆ ಟೈಮ್ ಸಂಘಟನಾ ಕಾರ್ಯದರ್ಶಿ ಇದ್ದೆ ಆ ಟೈಮು. ಅವಾಗ ನಾನು ಇಲ್ಲಿ ಬರೋದಿದ್ದೆ. ನಾನು ಫಸ್ಟ್ ಟೈಮ್ ಆಗ್ತದೆ 8 ವರ್ಷ ಮೂಲ ಬರೋದಿದ್ದೆ. ಅಧ್ಯಕ್ಷತೆ ವಹಿಸಿದ್ದ ಕುಲಾಲ್ ಮಾತೃ ಸಂಘದ ಅಧ್ಯಕ್ಷರಾದ ಮಯೂರ ಉಳ್ಳಾಲ್ ಅವರು ಮಾತನಾಡಿ, ಮಾಧ್ಯಮ ಕ್ಷೇತ್ರದಲ್ಲಿ ಕುಲಾಲ ಸಮಾಜದ ಬಂಧುಗಳು ಅಪಾರ ಸಂಖ್ಯೆಯಲ್ಲಿದ್ದಾರೆ. ಅವರೆಲ್ಲರ ಸೇವಾ ಕಾರ್ಯವನ್ನ ಗುರುತಿಸುವ ಕೆಲಸ ಮುಂದಿನ ದಿನಗಳಲ್ಲಿ ಕುಲಾಲ ಸಂಘಗಳು ನಡೆಸುತ್ತದೆ. ಕುಲಾಲ ಸಮಾಜ ಬಾಂಧವರನ್ನ ಸರ್ಕಾರ ಗುರುತಿಸಿರುವುದು ಅಭಿಮಾನ ತಂದಿದೆ ಎಂದು ಹೇಳಿದರು. ನಮ್ಮ ಸಮುದಾಯದ ಮಾಧ್ಯಮದ ಉಲ್ಲರೇಖೆಯಿಂದ ಮೊಲ್ಲ ಸಂಖ್ಯೆದ ಲಿಸ್ಟ್ ಉಂಟು ನಮ್ಮ ಸತೀಶ್ ಸಂಪಾದನೆ ನೇತೃತ್ವದಲ್ಲಿ. ನಮ್ಮ ಸಮುದಾಯದ ಪತ್ರಕರ್ತರನ್ನು ಮಾಧ್ಯಮದ ಕೆಲಸ ಮನ್ಪುನಕ್ಲೇನು ಒಟ್ಟಿಗೆ ಸೇರಿಸೋಡು ಬಂಪಿನ ವಿಚಾರ ಬರ್ತದೆ. ಆ ವಿಚಾರ ಬಂದಾಗ ಚಿದಂಬರಂ ಎಂಗಲ ಹಿರಿಯರು ಮಾರ್ಗದರ್ಶಕರು ಆರು ಬಂದರೆ ಅವು ಭಾರಿ ಎಡ್ಡೆ ಕೆಲಸ ಅನ್ನ ಮನ್ಪೆರ ತೀರುವ ಪತ್ರಿಕಾ ಮಾಧ್ಯಮ ಒಂದು 10 ಜನಕ್ಕೂ ಹೆಚ್ಚಿನ ಜನಕ್ಕೆ ವೃತ್ತಿ ಧರ್ಮದ. ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತ ಚಿದಂಬರ ಬೈಕಂಪಾಡಿ, ಜಿಲ್ಲಾ ಕುಲಾಲ ಮಾತೃ ಸಂಘದ ಉಪಾಧ್ಯಕ್ಷರಾದ ಜಯಪ್ರಕಾಶ್, ಮುಡಿಪು ಸಂಘದ ಪ್ರತಿನಿಧಿ ಪುಂಡರಿಕಾಕ್ಷ, ಮಾತೃ ಸಂಘದ ಕಾರ್ಯದರ್ಶಿ ಚಂದ್ರಕಾಂತ್, ಸಂಘಟನಾ ಕಾರ್ಯದರ್ಶಿ ಸದಾಶಿವ ಕುಲಾಲ್, ಕೊಲ್ಯ ಕುಲಾಲ ಸಂಘದ ಅಧ್ಯಕ್ಷರಾದ ಪ್ರವೀಣ್ ಬಸ್ತಿ, ಕುಲಾಲ ಯುವ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಸುಕುಮಾರ್ ಬಂಟ್ವಾಳ್, ಮುಂಬೈ ಕರ್ನಾಟಕ ಮಲ್ಲ ಪತ್ರಿಕೆಯ ವರದಿಗಾರ ದಿನೇಶ್ ಕುಲಾಲ್, ವಿಜಯ ಕರ್ನಾಟಕ ಉದ್ಯೋಗಿ ಸತೀಶ್ ಸಂಪಾಜಿ, ಪುತ್ತೂರು ಕುಲಾಲ ಸಂಘದ ಪ್ರತಿನಿಧಿ ನವೀನ್ ಕುಲಾಲ್, ಸೇವಾದಳದ ದಳಪತಿ ಕಿರಣ್ ಅಟ್ಲೂರು, ಪತ್ರಕರ್ತರಾದ ಪದ್ಮನಾಭ ವೇಣೂರು, ವಿಜಯ ಕರ್ನಾಟಕ ಉದ್ಯೋಗಿ ಧರಣಿ ಹಾಗೂ ಸುಳ್ಯ ಕುಲಾಲ ಸಂಘದ ಅಧ್ಯಕ್ಷರಾದ ಶೈಲೇಶ್ ನೆಟ್ಟಾರ್, ಪ್ರಸಾದ್ ಕುಲಾಲ್ ಸಿದ್ದಕಟ್ಟೆ ಉಪಸ್ಥಿತರಿದ್ದರು. ದಿನೇಶ್ ಕುಲಾಲ್ ಬೊಕ್ಕಪಟ್ನ ವಿ4 ನ್ಯೂಸ್ ಮಂಗಳೂರು.